ಹೇಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಎಲ್ಲಿದ್ದಾರೆ ಇವರು, ಎಲ್ಲಿಗೆ ಹೊರಟಿದ್ರಿ ಅಂತ ಕೇಳ್ತಾ ಇದ್ದೀರಾ. ನಾವು ಒಂದು ಒಳ್ಳೆ ಜಾಗಕ್ಕೆ ಹೊರಡ್ತಾ ಇದ್ದೀವಿ. ತುಂಬ ದಿನದಿಂದ ಅನ್ಕೋತಾ ಇದ್ವಿ ಅಲ್ಲಿಗೆ ಹೋಗಬೇಕು ಅಂತ. ಇವಾಗ ನಾವು ಹೊರಡುವಾಗ ರಾತ್ರಿ 8 ಗಂಟೆ ಆಗಿತ್ತು. ಹೊಟ್ಟೆ ಬೇರೆ ತುಂಬಾ ಹಸಿವಾಗ್ತಾ ಇತ್ತು. ಸೊ ಅದಕ್ಕೆ ಏನಾದರೂ ತಿನ್ನೋಣ ಅಂತ ಹೋಟೆಲ್ಗೆ ಬಂದ್ವಿ. ಇಲ್ಲಿಂದ ಸೀದಾ ನಾವು ಅಲ್ಲಿ ರೀಚ್ ಆಗುವಾಗ ಬೆಳಗ್ಗೆ 4 ಗಂಟೆ ಆಗಿತ್ತು. 4 ಗಂಟೆಗೆ ಇಲ್ಲೇ ರೂಮ್ ಎಲ್ಲ ಬುಕ್ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಆ ನಂತರ ಮಲಗಿ ಎದ್ದು ಇವಾಗ ಟೈಮ್ 8 ಗಂಟೆ ಆಗಿದೆ. ಇವಾಗ ನಾನು ಮತ್ತು ನನ್ನ ಅತ್ತೆ ಎದ್ದು ರೂಮಿಂದ ಹೊರಗಡೆ ಬರ್ತಾ ಇದ್ದೀವಿ. ಹೆಲೋ ವೀವರ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಇವಾಗ ನಾವು ತಿರುಪತಿಗೆ ಬಂದಿದ್ದೀವಿ. ತಿರುಪತಿಯಲ್ಲಿದ್ದೀವಿ. ಬಹಳ ದಿನಗಳ ಒಂದು ಕನಸು ನಂದು ತಿರುಪತಿಗೆ ಒಂದ್ಸತಿ ಭೇಟಿ ಕೊಡ್ಬೇಕಂತ. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಾನು ವೆಂಕಟರಮಣನ ದರ್ಶನಕ್ಕಾಗಿ ಬಂದಿದ್ದೀನಿ. ಇಲ್ಲಿ ನನ್ನ ಫ್ಯಾಮಿಲಿ ಜೊತೆಗೆ ಬಂದಿದ್ದೀನಿ. ಮನೆಯಲ್ಲಿ ಹೊರಡುವಾಗ ಅರ್ಜೆಂಟಾಗಿ ಹೊರಟ ಕಾರಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಅಪ್ಪ ಹಾಗೆ ನನ್ನ ಮಾಮಿ, ನನ್ನ ಅತ್ತೆ ಬಂದಿದ್ದಾರೆ ಇಲ್ಲಿ. ಸೊ ನಿನ್ನೆ ನೈಟ್ ಹೊರಟು ನಾವು ನಿನ್ನೆ ನೈಟ್ 8 ಗಂಟೆಗೆ ಬ್ಯಾಂಗ್ಳೂರಲ್ಲಿ ನಾವು ಮನೆಯನ್ನು ಬಿಟ್ಟಿದ್ದೀವಿ. ಇಲ್ಲಿಗೆ ರೀಚ್ ಆಗುವಾಗ 2:30 ಆಗಿದೆ. ನೈಟ್ 2:30ಗೆ ಬಂದು ಲೈನ್ ನಿಂತು ಟಿಕೆಟ್ ಎಲ್ಲ ತಗೊಂಡು ಮತ್ತೆ ನಮ್ಮ ರೂಮ್ ಮಾಡ್ಕೊಂಡು ನಮ್ಮ ರೂಮಿಗೆ ಬರುವಾಗ ಬೆಳಗ್ಗೆ 4:45 ಆಯಿತು. 4:45ಗೆ ಮಲಗಿ ಇವಾಗ ಎದ್ದಿದ್ದೀನಿ ಫ್ರೆಶ್ ಅಪ್ ಆಗಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಮಗೆ ದೇವರ ದರ್ಶನಕ್ಕೆ ಟಿಕೆಟ್ ಸಿಕ್ಕಿದ್ದು ಇವತ್ತು ರಾತ್ರಿ 9 ಗಂಟೆಗೆ. ನಿನ್ನೆ ರಾತ್ರಿ 2:30ಗೆ ಬಂದಿದ್ದೀವಿ. ಇವತ್ತು ರಾತ್ರಿ 9 ಗಂಟೆಗೆ ಟಿಕೆಟ್ ಸಿಕ್ಕಿದೆ. ಸೊ ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು. ತಿಮ್ಮಪ್ಪನ ದರ್ಶನ ಅಷ್ಟು ಸುಲಭವಾಗಿ ಯಾರಿಗೂ ಆಗುವುದಿಲ್ಲ. ನನಗೆ ತುಂಬಾ ಆಸೆ ಇತ್ತು. ಸೊ ಇವತ್ತು ಕಾಲ ಕೂಡಿ ಬಂದಿದೆ. ಆದರೆ ಇವರ ದರ್ಶನಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾನು ಅಂದ್ಕೊಂಡೆ ಬೇಗನೆ ದರ್ಶನ ಆಗುತ್ತೆ. 2:30ಗೆ ಬಂದಿದ್ದೀವಿ. ಒಂದು 2 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ದರ್ಶನ ಆಗಿ ನಾವು ರಿಟರ್ನ್ ಹೋಗ್ತೀವಿ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲ, ರಾತ್ರಿ 9 ಗಂಟೆ ಆಗುತ್ತೆ ದರ್ಶನ ಆಗುವಾಗ. ಲೇಟ್ ಆಗಿದ್ದು ಅಂದರೆ ನಮ್ಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಕ್ಕಿದಂಗೆ ಆಯಿತು. ಗಾಡಿಗೆ ಒಂಚೂರು ನಿದ್ದೆ ಬಂದಿಲ್ಲ. ನೀವು ತಿರುಪತಿಗೆ ಬರೋದಾದರೆ ಬ್ಯಾಂಗ್ಳೂರಿಗೆ ಬಂದಿದ್ದು ಸಾಕಷ್ಟು ಬಸ್ಗಳಿವೆ. ಅದನ್ನು ನಿಮ್ಮ ಸ್ವಂತ ವೆಹಿಕಲ್ ಕೂಡ ಮಾಡ್ಕೊಂಡು ಬರ್ಬೋದು. ಬಸ್ಸಲ್ಲಿ, ಟ್ರೈನಲ್ಲಿ ಹೇಗೆ ಅಂತ ಟಿಕೆಟ್ ಚಾರ್ಜಸ್ ಎಲ್ಲ ನನಗೆ ಗೊತ್ತಿಲ್ಲ. ನಾವು ನಮ್ಮ ಒಂದು ವೆಹಿಕಲಲ್ಲಿ ಬಂದ್ವಿ. ಇಲ್ಲಿಂದ ನಮ್ಮ ಜರ್ನಿ ಎಲ್ಲೆಲ್ಲಿಗೆಲ್ಲ ನಾವು ಹೋಗ್ತೀವಿ, ತಿರುಪತಿನ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲವನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ದೇವಸ್ಥಾನದ ಒಳಗಡೆ ವೀಡಿಯೋ ಶೂಟಿಂಗ್ಗೆ ಪರ್ಮಿಷನ್ ಇರಲ್ಲ. ಸೊ ತುಂಬ ರಶ್ ಇರುತ್ತೆ, ಲೈನ್ ಬೇರೆ ಇರುತ್ತೆ. ಆದಷ್ಟು ನಾನು ಕ್ಯಾಪ್ಚರ್ ಮಾಡ್ತೀನಿ. ನಿಮ್ಮ ಜೊತೆ ಎಲ್ಲವನ್ನು ಕೂಡ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾವು ಬೆಟ್ಟದ ಮೇಲೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಇಲ್ಲಿ ಹೊರಟಿದ್ದೀವಿ. ಇಷ್ಟೊಂದು ಚೆಕ್ಕಿಂಗ್ ಅಂದರೆ ಯಪ್ಪ, ಸಿಕ್ಕಾಪಟ್ಟೆ ಚೆಕ್ಕಿಂಗ್ ಇತ್ತು. ಅಲ್ಲಲ್ಲಿ ಸುಸ್ತಾಗೋಯ್ತು. ಚೆಕ್ಕಿಂಗೇ ಜಾಸ್ತಿ ಇತ್ತು. ತುಂಬ ಸ್ಟ್ರಿಕ್ಟ್ ಇದ್ದಾರೆ ಇಲ್ಲಿ. ಏನೂ ಅಲೌಡ್ ಮಾಡಲ್ಲ. ಎಲೆಕ್ಟ್ರಿಕ್ ಸ್ಮಾರ್ಟ್ ವಾಚಿಂದ ಹಿಡಿದು ಏನೂ ಕೂಡ ಎಲವಿಲ್ಲ ಇಲ್ಲಿ. ಎಲ್ಲ ತೆಗೆಸ್ತಾರೆ. ಸೀನರಿ ಅಂತೂ ಅದ್ಭುತವಾಗಿದೆ. ನಮಗೆ ದೇವ್ರ ದರ್ಶನಕ್ಕೆ ಟಿಕೆಟ್ ಸಿಕ್ಕಿದ್ದು 9 ಗಂಟೆಗಾಗಿರೋದ್ರಿಂದ ನಮಗೆ ಆ ನೈಟ್ ಹೊತ್ತಲ್ಲಿ ಬೆಟ್ಟ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಹಗಲೊತ್ತಲ್ಲಿ ಹೆಂಗೂ ನಮಗೆ ಟೈಮ್ ಇತ್ತು. ನಾವು ರೆಸ್ಟ್ ಮಾಡಿಕೊಂಡು ಹಾಗೆ ಬೆಟ್ಟ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೊರಟ್ವಿ. ಇಲ್ಲಿ ತುಂಬ ಒಂದು ಅದ್ಭುತವಾದಂತಹ ಸೀನರಿ. ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಯಿತು ಚೆಕಿಂಗ್ ಹತ್ರ. ಇವಾಗ ನಮ್ಮ ಚೆಕಿಂಗ್ ಎಲ್ಲ ಮುಗೀತು. ಚೆಕಿಂಗ್ ಎಲ್ಲ ಮುಗಿದು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನಾವು. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆದಂತಹ ಸೀನರಿ ಅಂತ. ಕಾಡಿನ ಮಧ್ಯೆ ಇರುವಂತಹ ದೇವಸ್ಥಾನ. ಹೋಗ್ತಾ ಇದ್ದೀವಿ. ಒಳ್ಳೆ ಘಾಟ್ ಸೆಕ್ಷನ್ ಥರ ಇತ್ತು. ರೋಡ್ ಅಂತೂ ಒನ್ ವೇ ಇದು. ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ವಾಪಸ್ ಬರೋ ಹಾಗೆ ಇರಲಿಲ್ಲ. ಅಷ್ಟೊಂದು ಸಣ್ಣದಾದಂತಹ ದಾರಿ. ಅದ್ಭುತವಾದಂತಹ ಸೀನರಿ. ನೋಡೋರ್ಗಂತೂ ಕಣ್ಣಿಗೊಂದು ಹಬ್ಬ ಅಂತ ಹೇಳ್ಬೋದು. ನನಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲಿಲ್ಲ. ಹಂಗೆ ಮಲ್ಕೊಂಡ್ಬಿಟ್ಟೆ. ಯಾಕಂತ ಹೇಳಿದ್ರೆ ಆ ರೋಡ್ ಬೇರೆ ಹಂಗೆ ಇತ್ತು. ವಾಮಿಟ್ ಬರೋ ಥರ ಆಗ್ತಾಯಿತ್ತು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ವಿಡಿಯೋ ಮಾಡಿದ್ರು. ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಬ್ಯೂಟಿಫುಲ್ ಆದಂತಹ ಸೀನರಿ ಅಂತ. ಕೆಲವರು ನಡ್ಕೊಂಡು ಬರ್ತಾರೆ, ಇನ್ನು ಕೆಲವರು ಅವರವ್ರ ವೆಹಿಕಲಲ್ಲಿ ಬರ್ತಾರೆ. ನಡ್ಕೊಂಡು ಕೂಡ ಬರ್ಬೋದು. ಈ ದಾರಿಯಲ್ಲಿ ನಡ್ಕೊಂಡು ಬರೋದು ಅಷ್ಟೊಂದು ಸೇಫಾ ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ ಸುತ್ತಲೂ ಕಾಡು. ಭಯ ಆಗುತ್ತೆ ನೋಡೋವಾಗಲಿ. ವೆಹಿಕಲೇ ಸೇಫ್ ಅಂತ ಕಾಣಿಸ್ತಾ ಇದೆ ನನಗೆ.
ಮೊಬೈಲ್ ಅಂತೂ ಎಲ್ಲೂ ಅಲೌಡ್ ಇರಲಿಲ್ಲ. ದೇವಸ್ಥಾನದ ಒಳಗಡೆ ಅಂತೂ ಅಲವೇ ಇಲ್ಲ. ಏನಿಲ್ಲ ಅಂದರೂ ವಾಚ್ ಕೂಡ ತೊಗೊಂಡೋಗೋಕ್ಕಿಲ್ಲ. ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಇದು ಏನು ಅಂತ ಗೊತ್ತಿಲ್ಲ ನನಗೆ, ಮಂಕಿ ಥರ ಇದೆ. ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ. ಬೆಟ್ಟದ ಮೇಲೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಇವಾಗ ಬಂದಿದ್ದೀವಿ. ಇಲ್ಲಿ ಇಲ್ಲಿ ಸುತ್ತಮುತ್ತ ಸಾಕಷ್ಟು ದೇವಸ್ಥಾನ ಇದೆ. ನಮಗೆ ಅಷ್ಟೊಂದು ದೇವಸ್ಥಾನ ಕವರ್ ಮಾಡಲಿಕ್ಕೆ ಆಗಲಿಲ್ಲ. ಒಂದೆರಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಷ್ಟೇ. ಎಸ್ ಗೈಸ್, ಇವಾಗ ಟೈಮ್ 5:30 ಆಯಿತು. ಸೊ ರೆಡಿ ಆಗಿ ಆಯಿತು ನಾವೆಲ್ಲರೂ ಕೂಡ. ನಮಗೆ ದೇವ್ರ ದರ್ಶನಕ್ಕೆ ಟೈಮ್ ಇರುವಂಥದ್ದು 9 ಗಂಟೆಗೆ. 5 ಗಂಟೆಗೆ ಇಲ್ಲಿಂದ ನಾವು ಹೊರಟ್ರೆ ಕರೆಕ್ಟ್ ಆಗುತ್ತೆ ಟೈಮಿಂಗ್ಸ್. ಸೊ ನನ್ನ ಇಷ್ಟು ದಿನದ ಒಂದು ಆಸೆ ಇವತ್ತು ನೆರವೇರ್ತಾ ಇದೆ. 5 ಗಂಟೆಗೆ ಮನೆ ಬಿಟ್ಟರು ಇಲ್ಲಿಗೆ ರೀಚ್ ಆಗುವಾಗ 7-7:30 ಆಗಿದೆ. ನೋಡಿ, ಮಳೆ ಬೇರೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ. ನಾವು ಬೆಳಗ್ಗೆ ಟಿಕೆಟ್ ತೊಗೊಂಡು ರೂಮಿಗೆ ಬರೋವಾಗಲೇ 4 ಗಂಟೆ ರೀಚ್ ಆದ್ರೂ ಟಿಕೆಟ್ ತೊಗೊಂಡು ರೂಮಿಗೆ ಬರೋವಾಗ 5:30 ಆಗಿತ್ತು. ಇವಾಗ ಇಲ್ಲಿ ಬಂದಿದ್ದೀವಿ, ಇನ್ನು ಕ್ಯೂ ಅಲ್ಲಿ ನಿಂತ್ಕೋಬೇಕು. ಎಷ್ಟೊತ್ತು ಕ್ಯೂ ಇರುತ್ತೋ ಗೊತ್ತಿಲ್ಲ. ನಮಗೆ ದೇವ್ರ ದರ್ಶನ ಆಗಿದ್ದು ಕರೆಕ್ಟಾಗಿ 11:15. 12 ಗಂಟೆ ನಂತರ ಇಲ್ಲಿ ಗಾಡಿನ ಹೋಗೋಕ್ಕೂ ಬಿಡಲ್ಲ, ಬೆಟ್ಟದ ಮೇಲೆ ಬರೋಕ್ಕೂ ಕೂಡ ಬಿಡಲ್ಲ. ಸಾಕಷ್ಟು ಮಳೆ ಬೇರೆ ಬರ್ತಾ ಇದೆ. ನಾವು ದೇವ್ರ ದರ್ಶನ ಪಡೆದು ಹೊರಗಡೆ ಬರುವಾಗ 1 ಗಂಟೆ ಆಗಿತ್ತು ರಾತ್ರಿ. ಸೊ ನಾವು ಗಾಡೀಲೇ ಮಲ್ಕೊಂಡ್ವಿ, ನಮಗೆ ಹೊರಗಡೆ ಬಿಡಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ಈ ಥರ ಜೀಪ್ ಎಷ್ಟು ಹಳೆಯ ಕಾಲದ ಗಾಡಿ ಇದು. ಇಂಥ ಜೀಪಲ್ಲೇ ನಾವು ರಿಟರ್ನ್ ಬರಬೇಕು. ಯಾಕಂತ ಹೇಳಿದರೆ ಇಲ್ಲಿ ನೋಡಿ, ನನಗೆ ಗೋವಿಂದ ನಾಮ ಹಾಕ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೇ ಇಲ್ಲಿ ಲಾಸ್ಟ್ ವಿಡಿಯೋ. ಯಾಕಂತ ಹೇಳಿದ್ರೆ ಒಳಗಡೆ ಮೊಬೈಲ್ ಎಂಟ್ರಿ ಇಲ್ಲ. ಸೊ ಇಲ್ಲಿಂದ ನಾವು ದೇವರ ದರ್ಶನ ಪಡೆದು ನಾವು ಬೆಳಗ್ಗೆ ಬಂದಿರುವಂಥದ್ದು ಕಾಳಹಸ್ತಿ ಅನ್ನೋ ಒಂದು ದೇವಸ್ಥಾನಕ್ಕೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾವು ತಿರುಪತಿಯಿಂದ ಬೆಳಗ್ಗೆ 4 ಗಂಟೆಗೆ ನಮ್ಮ ರೂಮಿಗೆ ಬಂದು ಮತ್ತೆ ಫ್ರೆಶ್ ಆಗಿಬಿಟ್ಟು ಇವಾಗ ಕಾಳಹಸ್ತಿ ಅನ್ನೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವೆಲ್ಲರೂ ಕೂಡ. ಈ ದೇವಸ್ಥಾನ ಹೇಗಿರುತ್ತೆ ಏನು ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದೇವಸ್ಥಾನ ಹೇಗಿರುತ್ತೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಹೊರಗಡೆಯಿಂದನೇ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲೂ ಅಷ್ಟೇ, ಮೊಬೈಲ್ ಒಳಗಡೆ ಎಲ್ಲವಿಲ್ಲ, ಹೊರಗಡೆ ನಾವು ಕೊಟ್ಟು ಹೋಗಬೇಕು. ಆವಾಗಲೇ ನಾನು ಹೇಳಿದೆ ಆ ಜೀಪಲ್ಲಿ ಬರಬೇಕು ಅಂತ. ಯಾಕಂತ ಹೇಳಿದ್ರೆ ನಾವು ಗಾಡಿನ ಎಲ್ಲೋ ಇಟ್ಟಿರ್ತೀವಿ, ಅವರೇ ನಮ್ಮ ಗಾಡಿ ಹತ್ರ ಕರ್ಕೊಂಡು ಬರ್ತಾರೆ. ನಮಗೆ ಎಲ್ಲಿದ್ದೀವಿ ಏನು ಅಂತ ಒಂಚೂರು ಗೊತ್ತಾಗಲ್ಲ. ಸೊ ಇಲ್ಲಿ ನೋಡಿ, ನನ್ನ ಮುಖ ಹೇಗಾಗಿದೆ ಅಂತ. ನಿದ್ದೆ ಅಂತೂ ಒಂಚೂರು ಇಲ್ಲ. ಇದು ಇಲ್ಲಿನ ಲಾಸ್ಟ್ ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ತೋರಿಸೋದು. ಯಾಕಂತ ಹೇಳಿದ್ರೆ ಅಲ್ಲೂ ಮೊಬೈಲ್ ಅಲೌಡ್ ಇರಲಿಲ್ಲ. ಸೊ ಕಾಳಹಸ್ತಿಯಿಂದ ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ ನಾವು. ತುಂಬಾ ಲಾಂಗ್ ಜರ್ನಿ, ತುಂಬಾ ಟಯರ್ಡ್ ಆಗಿತ್ತು. ಗಾಡೀಲಂತೂ ನಿದ್ದೆ ಇಲ್ಲ. ದೇವಸ್ಥಾನದಿಂದ ಹೊರಗಡೆ ಬರೋವಾಗ ಅಂತೂ ಕೂಡ ನಮಗೆ ಗಾಡೀಲೇ ಕರೆಕ್ಟಾಗಿ ನಿದ್ದೆ ಬರಲಿಲ್ಲ. ಇಲ್ಲಿ ನಾನು ಬಂದು ದೇವ್ರ ಪ್ರಸಾದನ ಎಲ್ಲ ಸಣ್ಣ ಪ್ಯಾಕೆಟ್ಗೆ ಇಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ, ನೇಬರ್ಸ್ಗೆ ಎಲ್ಲರಿಗೂ ಕೂಡ ಕೊಡೋದಕ್ಕೆ. ಆ ನಂತರ ಊರಿಂದ ಹಲಸಿನ ಹಣ್ಣು ತಂದಿದ್ರು ನನ್ನ ಅತ್ತೆ. ಹಲಸಿನ ಹಣ್ಣು ಅಂತ ಹೇಳಿದ್ರೆ ನನಗೆ ಪಂಚಪ್ರಾಣ. ಯಾರಿಗೆಲ್ಲ ಹಲಸಿನ ಹಣ್ಣು ಇಷ್ಟ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ ನನಗೆ. ಹಲಸಿನ ಹಣ್ಣಿಂದ ನಾವು ಕಡುಬನ್ನು ಮಾಡ್ತೀವಿ. ನಮ್ಮ ತುಳುವಲ್ಲಿ ಇದಕ್ಕೆ ಪಿಲಕಾಯ್ದ ಗಟ್ಟಿ ಅಂತ ಕೂಡ ಕರೀತಾರೆ. ಚಿಕನ್ ಸಾರಿಗೆ ಅಂತೂ ಸೂಪರ್ ಆದಂತಹ ಕಾಂಬಿನೇಷನ್ ಇದು. ಇವಾಗ ನೋಡಿದ್ರು ಬಾಯಲ್ಲಿ ನೀರು ಉರಿತಾ ಇದೆ. ಬ್ಯಾಂಗ್ಳೂರಲ್ಲಿರುವಾಗ ತುಂಬಾ ಮಿಸ್ ಮಾಡ್ಕೋತೀನಿ ನಮ್ಮ ಊರಲ್ಲಿ ಇರುವಂತಹ ಫುಡ್ಡನ್ನು ನಾನು. ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಇದು ಮನೆಯಲ್ಲೇ ಆಗಿದ್ದಂತಹ ಹಲಸಿನ ಹಣ್ಣು, ತುಂಬಾ ಸ್ವೀಟ್ ಆಗಿತ್ತು. ಕಡುಬು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಎಸ್, ಇದಿಷ್ಟು ಇವತ್ತಿನ ನನ್ನ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಹಲಸಿನ ಹಣ್ಣು ಕಡುಬು ಕೂಡ ರೆಡಿ ಆಗಿದೆ. ಎಸ್, ಇನ್ನು ನಾನು ಇದನ್ನು ತಿಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟಾಟಾ, ಬೈ ಬೈ, ಸಿ ಯು ಆಲ್.